ರಾಜ್ಯ ಸರ್ಕಾರದಿಂದ ಮಂಜೂರುಗೊಂಡಿರುವ 2.35 ಕೋಟಿ ರೂಪಾಯಿ ಅನುದಾನದಲ್ಲಿ ನಿರ್ಮಿತಿ ಕೇಂದ್ರ ಹಾಗೂ ಅಲ್ಪಸಂಖ್ಯಾತ ವಿಭಾಗ ಜಂಟಿಯಾಗಿ ಮಂಜನಾಡಿಯಲ್ಲಿ ನಿರ್ಮಿಸಲಿರುವ ಮೌಲಾನಾ ಆಜಾದ್ ಆಂಗ್ಲ ಮಾಧ್ಯಮ ಶಾಲಾ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಶಿಲಾನ್ಯಾಸ ಕಾರ್ಯಕ್ರಮ ನಡೆಯಿತು. ಶಾಸಕ ಯುಟಿ ಖಾದರ್ ಮೌಲಾನಾ ಆಜಾದ್ ಆಂಗ್ಲ ಮಾಧ್ಯಮ ಶಾಲಾ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಚಾಲನೆಯನ್ನ ನೀಡಿದರು. ನಂತರ ಮಾತನಾಡಿದ ಅವರು, ಮಂಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಮಂಜನಾಡಿ, ಬೋಳಿಯಾರು ಹಾಗೂ ಮಾರಿಪಳ ಸೇರಿದಂತೆ 3 ಕಡೆಗಳಲ್ಲಿ ಮೌಲಾನಾ ಆಜಾದ್ ಇಂಗ್ಲಿಷ್ ಮೀಡಿಯಂ ಶಾಲೆ ಆರಂಭವಾಗಲಿದ್ದು, ಈ ಶಾಲೆಗಳಲ್ಲಿ 6 ರಿಂದ 10ನೇ ತರಗತಿ ತನಕ ಕಲಿಯುವ ವಿದ್ಯಾರ್ಥಿಗಳಿಗೆ ಸರ್ಕಾರ ಉಚಿತ ಶಿಕ್ಷಣ ನೀಡಲಿದೆ. 100 ಸೀಟುಗಳಲ್ಲಿ 75% ಅಲ್ಪಸಂಖ್ಯಾತರಿಗೆ ಹಾಗೂ 25% ಇತರ ಸಮುದಾಯದ ಜನಸಾಮಾನ್ಯ ಮಕ್ಕಳಿಗೆ ಮೀಸಲಿಡಲಾಗಿದೆ ಎಂದು ಹೇಳಿದರು. ಮೌಲಾನಾ ಆಜಾದ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ 6ನೇ ಕ್ಲಾಸ್ನಿಂದ 10ನೇ ಕ್ಲಾಸ್ನವರೆಗೆ ಇಲ್ಲಿ ಕಲಿಯುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತವಾದ ಶಿಕ್ಷಣ, ಅದು ಕೂಡ ಇಂಗ್ಲೀಷ್ ಮೀಡಿಯಂ, ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ಜೊತೆಯಲ್ಲಿ. ಈಗಾಗಲೇ ನನ್ನ ಉಳ್ಳಾಲ ಮಂಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ 3, ಅದು ಒಂದು ನಮ್ಮ ಬೋಳಿಯಾರ್ನಲ್ಲಿ, ಒಂದು ಮಂಜನಾಡಿ ಮತ್ತು ಒಂದು ಮಾರಿಪಲ್ಲ, ಈ ಒಂದು ಪ್ರದೇಶದಲ್ಲಿ ನಾವು ಇದನ್ನು ಪ್ರಾರಂಭ ಮಾಡಿದ್ದೇವೆ. ಇದರಲ್ಲಿ 100 ಸೀಟಲ್ಲಿ 75% ಮೈನಾರಿಟೀಸ್, 25% ಇನ್ನಿತೆಲ್ಲ ವರ್ಗದವರಿಗೆ, ಸಮುದಾಯರು ಕೂಡ ಜನಸಾಮಾನ್ಯ ಮಕ್ಕಳಿಗೆ ಇದರಲ್ಲಿ ಸಿಕ್ಕುವಂಥ ಅವಕಾಶಗಳು ಕೂಡ ಇವತ್ತು ಇದೆ. ಈ ಒಂದು ಸಂಸ್ಥೆಯಲ್ಲಿ ಪ್ರಾರಂಭ ಮಾಡಬೇಕಂತ ಹೇಳಿದಾಗ ಅವತ್ತಿನ ಕಾಲದಲ್ಲಿ ಇಲ್ಲಿ ಎಲ್ಲ ಹಿರಿಯ ಕಿರಿಯರು ಮುಂದೆ ಕೂತ್ಕೊಂಡು ಅತ್ಯುತ್ತಮವಾಗಿ ನಮ್ಮ ಮಂಜನಾಡಿಯ ಹಿರಿಯ ಕನ್ನಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅದಕ್ಕೆ ಸ್ಥಳಾವಕಾಶ ಕೊಟ್ಟು ಪ್ರಾರಂಭ ಮಾಡಿ ಭಾಳಷ್ಟು ಮಕ್ಕಳಿಗೆ ಅಲ್ಲಿ ಕಲಿತಾ ಇರುತ್ತಿದ್ದಾರೆ. ಇದೀಗ ನಮ್ಮ ಸ್ಥಳೀಯ ಮಟ್ಟ ಗ್ರಾಮಸ್ಥರ ಈ ಒಂದು ಸ್ಥಳವನ್ನು ಇವತ್ತು ಗ್ರಾಮಸ್ಥರೆಲ್ಲ ಹಿರಿಯ ಕಿರಿಯೆಲ್ಲ ಹೋರಾಟ ಮಾಡಿಕೊಂಡು ಬಹುಶಃ ಇದನ್ನು ಸರ್ಕಾರಕ್ಕೆ ಮೀಸಲಿಡುವ ಮುಖಾಂತರ ಇವತ್ತಿದನ್ನು ಶಾಲೆಗೆ ಮೀಸಲಿಟ್ಟು ಒಂದು ಅತ್ಯುತ್ತಮ ಪ್ರದೇಶದ ಶಿಕ್ಷಣ ಸಂಸ್ಥೆ ಇವತ್ತು ಪ್ರಾರಂಭವಾಗ್ತದೆ. ಕರ್ನಾಟಕ ಸರ್ಕಾರ ಕೂಡ 2,35,00,000 ರೂಪಾಯಿ ಇವತ್ತು ಸ್ಯಾಂಕ್ಷನ್ ಮಾಡಿ ಸಂಪೂರ್ಣವಾದ ಸುಸಜ್ಜಿತವಾದ ಎಲ್ಲ ಸವಲತ್ತುಗಳಿರುವಂಥ ಒಂದು ಅತ್ಯುತ್ತಮವಾದ ಶಾಲಾ ಕಟ್ಟಡ, ತರಗತಿ ಮತ್ತು ಕಟ್ಟಡ ಕೂಡ ಇಲ್ಲಿ ಪ್ರಾರಂಭ ಆಗಿ ಉತ್ತಮವಾದ ಶಿಕ್ಷಕ ಮುಖಾಂತರ ಶಿಕ್ಷಣ ಸಂಸ್ಥೆಯಲ್ಲಿ ಪ್ರಾರಂಭ ಆಗಿ ಭವಿಷ್ಯ ದಿನಗಳಲ್ಲಿ ಇದು ಉತ್ತಮವಾದ ಶೈಕ್ಷಣಿಕ ಕೇಂದ್ರವಾಗಿ ಇವತ್ತು ಪರಿವರ್ತನೆ ಖಂಡಿತವಾಗಿ ಇವತ್ತು ಆಗ್ತದೆ. ಉಮರ್ ಮದನಿ ದುವಾ ನೆರವೇರಿಸಿದ್ರು. ಕಾಂಗ್ರೆಸ್ನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎನ್ಎಸ್ ಕರೀಂ ಪ್ರಾಸ್ತಾವಿಕ ಮಾತುಗಳನ್ನಾಡಿದ್ರು. ಮಂಚನಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ನಸೀರ್ನ ಇಕ್ಬಾಲ್, ಉಪಾಧ್ಯಕ್ಷ ಮಿನ್ಸಿಡಿ ಸೋಸಾ, ಮಾಜಿ ಅಧ್ಯಕ್ಷ ಇಸ್ಮಾಯಿಲ್ ದೊಡ್ಡಮನೆ, ಪಂಚಾಯತ್ ಸದಸ್ಯರುಗಳಾದ ಅಥಾವುಲ್ಲಾ ಪರ್ತಿಪಾಡಿ, ಬಶೀರ್ ಆರಂಗಡಿ, ಇಸ್ಮಾಯಿಲ್ ಭಾವ, ಮಂಗಳಾರತಿ, ಮೊಹಮ್ಮದ್ ಹಸಿ, ಅಬ್ಬಾಸ್, ಅಬ್ದುಲ್ ಖಾದರ್ ಮೊದಲಾದವರು ಉಪಸ್ಥಿತರಿದ್ದರು.